ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪುತ್ತೂರಿ ಅರುಣ್ ಕುಮಾರ್ ಪುತ್ತಿಲ ಅವರ ಹವಾ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲಿಂದಲೂ ಹಿಂದುತ್ವದ ಶಕ್ತಿ ಕೇಂದ್ರ ಅಂತ ಹೇಳಿದ್ರೆ ಅದು ಪುತ್ತೂರಾಗಿತ್ತು. ಪುತ್ತೂರು ಅಂತ ಹೇಳಿದ್ರೆ ಹಿಂದುತ್ವದ ವಿಚಾರವಾಗಿ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಒಂಥರ ಹಿಂದುತ್ವದ ಪ್ರಯೋಗ ಶಾಲೆ ಅಂತಲೂ ಕೂಡ ಪುತ್ತೂರನ್ನ ಹೇಳ್ತಾರೆ. ಹೀಗಿರಬೇಕಾದ್ರೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಅನ್ನ ಅಪೇಕ್ಷೆ ಮಾಡ್ತಾ ಇದ್ರು. ಆದರೆ ಪುತ್ತೂರಿನ ವಿಧಾನಸಭಾ ಟಿಕೆಟ್ ಅನ್ನ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಕೊಟ್ಟಿಲ್ಲ. ಹೀಗಾಗಿ ಹಿಂದುತ್ವದ ಹೆಸರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಆದರೆ ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರ ವಿರುದ್ಧವಾಗಿ ಬಿಜೆಪಿ ಮಾಡಿದ ಒಂದಿಷ್ಟು ಅಪಪ್ರಚಾರಗಳು ಅದು ಯಾವ ಮಟ್ಟಕ್ಕೆ ಇತ್ತು ಅಂತ ಹೇಳಿದ್ರೆ, ಸಾಮಾನ್ಯನಾಗ್ತಾ ಇದ್ರೆ ಅವನಿಗೆ ಒಂದೇ ಒಂದು ಮತ ಕೂಡ ಸಿಗ್ತಾ ಇರಲಿಲ್ಲ. ಆ ಮಟ್ಟದಲ್ಲಿ ಅಪಪ್ರಚಾರವನ್ನ ಮಾಡಿದ್ರು. ಯಾರೆಲ್ಲ ಈ ಬಿಜೆಪಿಯ ಸ್ಟಾರ್ ಪ್ರಚಾರಕರು ಅಂತ ಕರೆಸಿಕೊಂಡಿದ್ರು ಎಲ್ಲರೂ ಕೂಡ ಪುತ್ತೂರಿಗೆ ಬಂದಿದ್ರು. ಅಷ್ಟೇ ಅಲ್ಲದೆ ಮುಂಬೈಯಿಂದಾಗಿರ್ಬೋದು, ತಮಿಳುನಾಡಿಂದಾಗಿರ್ಬೋದು, ಅಷ್ಟೇ ಯೋಗಿ ಆದಿತ್ಯನಾಥ್ ಅವರು ಕೂಡ ಪುತ್ತೂರಿಗೆ ಆಗಮಿಸಿ ಪ್ರಚಾರವನ್ನ ಮಾಡಿದ್ರು. ಯಾರು ಬಂದರೂ ಕೂಡ ಪುತ್ತೂರಿನ ಮತದಾರ ಮಾತ್ರ ಅರುಣ್ ಕುಮಾರ್ ಪುತ್ತಿಲ್ ಅವರ ಕೈ ಬಿಟ್ಟಿಲ್ಲ. ಹೀಗಾಗಿ ಬಿಜೆಪಿಗೆ ಸಿಕ್ಕಿರೋದು ಕೇವಲ 37,000 ಮತಗಳು. ಆದರೆ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಸಿಕ್ಕಿರೋದು 62,000 ಚಿಲ್ಲರೆ ಮತಗಳು. ಅಂದರೆ ಹಿಂದುತ್ವ ಅನ್ನೋದು ಪುತ್ತೂರಿನಲ್ಲಿ ಎಷ್ಟೊಂದು ಪ್ರಭಾವ ಬೀರಿದೆ ಅನ್ನೋದು ಈ ಒಂದು ಘಟನೆಯಲ್ಲಿ ಗೊತ್ತಾಗುತ್ತೆ. ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಸಿಕ್ಕಿರುವಂಥ ಮತಗಳೇ ಸಾಕ್ಷಿ. ಅವರು ಸೋತಿದ್ದಾರೆ, ಅವೆಲ್ಲ ಸೆಕೆಂಡರಿ. ಯಾಕಂತ ಹೇಳಿದ್ರೆ ಅವರು ಸೋತಿರೋದು ಕೇವಲ 4,000 ಮತಗಳ ಅಂತರದಿಂದ. ಕೊನೆ ಗಳಿಗೆಯಲ್ಲಿ ಬಿಜೆಪಿಯವರು ಅರುಣ್ ಕುಮಾರ್ ಪುತ್ತಿಲ್ ಅವರ ಬೆಂಬಲಿಗರಿಗೆ ಅವರು ಅವರ ಜೊತೆಗೆ ರ್ಯಾಲಿಯಲ್ಲಿ ಹೆಜ್ಜೆ ಹಾಕಿದ್ರು ಅಂಥವರಿಗೆಲ್ಲ ಫೋನ್ ಮಾಡಿ ಬಿಜೆಪಿಗೆ ಮತ ಹಾಕುವಂತ ಕೇಳಿದ್ರು. ಅರುಣ್ ಕುಮಾರ್ ಪುತ್ತಿಲಗೆ 2,000 ಕೂಡ ಮತ ಬರಲ್ಲ, 20,000 ಮತ ಕೂಡ ಬರಲ್ಲ. ಹೀಗಾಗಿ ನೀವು ಅವನಿಗೆ ಯಾಕೆ ಬಿಜೆಪಿಯನ್ನು ಸೋಲಿಸ್ತೀರಾ ಅಂತೇಳಿ ಎಲ್ಲರಿಗೂ ಕೂಡ ಅಪಪ್ರಚಾರವನ್ನು ಮಾಡಿದ್ರು. ಹೀಗಾಗಿ ಸುಮಾರು ಒಂದು 5,000 ಮತಗಳು ಅದರಿಂದಲೇ ಕಡಿತವಾಗಿದೆ ಅಂತ ಅನಿಸುತ್ತೆ. ಅದೇನೇ ಇರಲಿ, ಹೀಗಿರಬೇಕಾದ್ರೆ ಈ ಲೋಕಸಭಾ ಚುನಾವಣೆಯ ಬಳಿಕ ಅರುಣ್ ಕುಮಾರ್ ಪುತ್ತಿಲ್ ಅವರ ಖ್ಯಾತಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದು ಕೇವಲ ಪುತ್ತೂರಿಗೆ ಸೀಮಿತವಾಗಿದ್ದ ಅರುಣ್ ಕುಮಾರ್ ಪುತ್ತಿಲ್ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರನ್ನಾಗಿ ಮಾಡಬೇಕು ಅಂತ ಕೂಗು ಕೇಳಿ ಬರ್ತಾ ಇದೆ. ಎಲ್ಲ ಕಡೆ ಹೋದ್ರೂ ಕೂಡ, ಅಂದರೆ ಜಿಲ್ಲೆಯಾದ್ಯಂತ ಯಾವ ಮೂಲೆಗೂ ಹೋದ್ರೂ ಕೂಡ ಅರುಣ್ ಕುಮಾರ್ ಪುತ್ತಿಲ್ ಅವರ ಫ್ಲೆಕ್ಸ್ಗಳು ಕಾಣ್ತಾ ಇದೆ, ನಮ್ಮ ಮುಂದಿನ ಸಂಸದ ಅಂತ. ಹೀಗಿರ್ಬೇಕಾದ್ರೆ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಕೇವಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ಎಲ್ಲೆಡೆ ಕೂಡ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಇದಕ್ಕೆ ಮತ್ತೊಂದು ಸಾಕ್ಷಿ ಅನ್ನುವಂತೆ ಬಳ್ಳಾರಿಯಿಂದ ತೇಜ ಅನ್ನುವ ಯುವಕರೊಬ್ಬರು ಬಂದಿದ್ರು ಅರುಣ್ ಕುಮಾರ್ ಪುತ್ತಿಲ್ ಅವರನ್ನ ನೋಡುವ ಸಲುವಾಗಿ. ಈ ಮೂಲಕ ಪುತ್ತೂರು ಒಂದು ಶಕ್ತಿ ಕೇಂದ್ರ ಆಗ್ತಾ ಇದೆಯಾ ಅನ್ನುವ ಮತ್ತೊಂದು ಪ್ರಶ್ನೆ ಕಾಡ್ತಾ ಇದೆ. ಹಿಂದುತ್ವದ ಶಕ್ತಿ ಕೇಂದ್ರ ಆಗ್ತಾ ಇದೆಯಾ ಅಂತ. ಯಾಕಂತ ಹೇಳಿದ್ರೆ ಕಳೆದ ಎಪಿಸೋಡ್ನಲ್ಲಿ ನಾವು ನಿಮ್ಗೆ ಹೇಳಿದ್ವಿ ತಿಪಟೂರಿನ ಅಭಿಮಾನಿಯ ಬಗ್ಗೆ. ಇದೀಗ ಬಳ್ಳಾರಿಯ ಅಭಿಮಾನಿಯೊಬ್ಬರು ಪುತ್ತೂರಿಗೆ ಬಂದು ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಶಾಲನ್ನ ತೊಡಿಸಿ ಭಗವದ್ಗೀತೆಯನ್ನ ನೀಡಿ ಗೌರವವನ್ನು ಅರ್ಪಿಸಿದ್ದಾರೆ. ಬಳ್ಳಾರಿಯಿಂದ ಪುತ್ತೂರಿಗೆ ಬಂದು ಅರುಣ್ ಕುಮಾರ್ ಪುತ್ತಿಲ್ ಅವರನ್ನ ಸನ್ಮಾನ ಮಾಡಬೇಕು ಅಂತಾದ್ರೆ ಅವರಿಗೆ ಅರುಣ್ ಕುಮಾರ್ ಪುತ್ತಿಲ್ ಅವರ ಮೇಲಿರುವಂತಹ ಹಾಗೆ ಹಿಂದುತ್ವದ ಮೇಲೆ ಇರುವಂತಹ ಅಭಿಮಾನ ಎಂಥದ್ದು ಅನ್ನೋದನ್ನ ನಾವು ನಿಮಗೆ ಪ್ರತ್ಯೇಕವಾಗಿ ಬಿಡಿಸಿ ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಅದೇನೇ ಇರಲಿ, ಇದೀಗ ಪುತ್ತೂರು ಹಿಂದುತ್ವದ ಶಕ್ತಿ ಕೇಂದ್ರ ಆಗ್ತಾ ಇದೆ. ಅದಕ್ಕೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ ಎನ್ನುವುದನ್ನ ಯಾರು ಕೂಡ ಅಲ್ಲಗೆಳೆಯುವಂತಿಲ್ಲ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.